ಎಷ್ಟು ವರ್ಷ ಆಯ್ತು ನೀವು ಇದು ಬಿಸ್ನೆಸ್ ಮಾಡಿ? 13 ವರ್ಷ ಇದೇ ಜಾಗದಲ್ಲಿ. ಹಾಗೆ ಹೇಗಿದೆ ನಿಮ್ಮ ಬಿಸ್ನೆಸ್? ಹೌದಾ? ಸರಿ ಆಗ್ತಾ ಇಲ್ಲ. ಯಾವಾಗ ನೋವು ಬರ್ತದೆ, ಯಾವಾಗ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಮಿಸಸ್ಗೆ ಕೊಲೆಸ್ಟ್ರಾಲ್ ಉಂಟು, BP ಉಂಟು, ಅವ್ರಿಗೆ ಅದರ ಹಾಸ್ಪಿಟಲ್ ಇದು ಮಾಡ್ತಾರೆ. ಒಂದು ತಿಂಗಳಿಗೆಲ್ಲ ಒಂದು 15,000 ರೂಪಾಯಿ ಮಾತ್ರೆ ಬೇಕು. ಹಾಗೆ ಬಾಡಿಗೆ ಅದು ನಡೀತಾ ಇಲ್ಲ. ನಿಮ್ಮ ಊರಲ್ಲಿ ಹಾವೇರಿ? ನಾನು ಇಲ್ಲಿಂದ 35 ವರ್ಷ ಆಯ್ತು. ಇಲ್ಲಿದ್ದು 30 ವರ್ಷ ಆಯ್ತು. 35. ಆವಾಗಿನಿಂದನೇ ಇದೆ ಸೇಮ್? ಇಲ್ಲ, ಆವಾಗ ನಾನು ಹೊರಗಡೆ ಹೋಗ್ತೀನಿ. ಹೋಗಿ. ಆಮೇಲೆ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಯಾವ ವರ್ಷ? ಇದು 18ರಿಂದ 19 ವರ್ಷ ಆಯ್ತು. 19 ವರ್ಷ ಆಯ್ತು. ಆವಾಗೆಲ್ಲ ಕ್ಯಾಶ್ ನಿಂದ ನಡೀತಿತ್ತಲ್ಲ, ಹಣ ಕೊಡ್ತಿದ್ರು, ನೋಟು. ಈಗ 2-3 ವರ್ಷದಿಂದ ಅದು ಡಿಮಾನಿಟೈಸೇಷನ್ ಆಯ್ತು, ಎಲ್ಲ ನೋಟ್ ಎಲ್ಲ ರದ್ದಾಯ್ತು. ಅದ್ರ ಮೇಲೆ ಏನೋ ನಿಮ್ಗೆ ಇದು ಬಿಸ್ನೆಸ್ ಮೇಲೆ ಏನೋ ಪ್ರಭಾವ ಬಿದ್ದಿದೆಯಾ? ತುಂಬಾ ಬಿದ್ದಿದೆಯಲ್ಲ. ಹೌದಾ? ಆಮೇಲೆ ಇದು ಶುರು ಆದದ್ದು ಆನ್ಲೈನ್ ಪೇಮೆಂಟ್, ಪೇಟಿಎಂ ಯೂಸ್ ಮಾಡ್ತೀರಾ ನೀವು? ಆಮೇಲೆ ಈಗ ಫೋನ್ ಪೇ ಅದೆಲ್ಲ ಬಂದಿದೆ. ಹೌದು. ನಿಮ್ಗೆ ಅದು ಯಾವ್ದು ಒಳ್ಳೇದಾಗುತ್ತೆ? ಇದು ಪೇಟಿಎಂ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಒಳ್ಳೇದಾಗುತ್ತೆ ಅಥವಾ ಕ್ಯಾಶ್ ಕೊಡೋದು ಒಳ್ಳೇದಾಗುತ್ತೆ? ನಾವು ಸಣ್ಣ ಪುಟ್ಟ ವ್ಯಾಪಾರಸ್ಥರು. ಹೌದು. ದೊಡ್ಡ ವ್ಯಾಪಾರಸ್ಥರು ಅಲ್ಲ, ನಮಗೆ ಕಾಸಿನ ವ್ಯಾಪಾರ. ಹೌದು. ನಮ್ಗೆ ಇದರಲ್ಲಿ ಕ್ಯಾಶ್ ಬಂದ್ರು ನಮ್ಗೆ ಸಂಜೆ ಎಷ್ಟು ಉಳಿತು, ಏನಾಯ್ತು, ಮನೆಗೆ ಎಷ್ಟು ಕೊಡಬೇಕು, ಹೊರಗೆ ಎಷ್ಟು ಕೊಡಬೇಕು ನಾವು ಬಗೆ ಸಿಗ್ತದೆ. ಈ ಬ್ಯಾಂಕಿಂದ ಏನಾಗ್ತದೆ ಅಂದ್ರೆ ನಾವು ಹೋಗಿ ATM ತಗೊಂಡೋಗಿ ತಗೊಂಡ್ಬಂದು ಅವ್ರಿಗೆ ಕ್ಯಾಶ್ ಕೊಟ್ಟು ನಮ್ಗೆ ಎಷ್ಟು ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ ಅಲ್ಲ. ಅದ್ರ ಮತ್ತೆ ಯಾರು ಹೇಳಲಿಕ್ಕಲ್ಲ. ನೀವು ಇದು ಪೇಟಿಎಂ ಎಲ್ಲ ಇದು ಯೂಸ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಯೂಸ್ ಮಾಡ್ಲಿಕ್ಕೆ ನಾನು 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. 2 ವರ್ಷ. ಅದ್ರಗಿಂತ ಮೊದಲೇ ಇಲ್ಲಾಗಿತ್ತು ಇದೆಲ್ಲ. ಆಮೇಲೆ ನಿಮ್ಗೆ ಅದು ಬೇರೆ ಫೋರ್ಸ್ ಮಾಡಿದ ಅಥವಾ ಏಕೆ ನೀವು ಇದು ಸ್ಟಾರ್ಟ್ ಮಾಡಿದ್ದು ಪೇಟಿಎಂ? ಕಸ್ಟಮರ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಕಸ್ಟಮರ್ ಕೇಳಿ. ಮುಂಚೆ ಇದು ಇಲ್ಲ, ಫೋನ್ ಬಾಕ್ಸ್. ಕೆಲವು ಜನ ಡೋಂಗಿ ಮಾಡಬಹುದು. ಹೌದಾ? ಕೆಲವು ಜನ ಡೋಂಗಿ ಮಾಡಬಹುದು. ಆಯ್ತು ನೋಡು. ಆಯ್ತು. ಎಲ್ಲ ಡೋಂಗಿ ಮಾಡಬಹುದು. ಹೌದು. ಆಮೇಲೆ ಬಾಕ್ಸ್ ತೆಗೆದು ಒಂದು ಬಾಕ್ಸ್ ನಾವು ಇಲ್ಲಿ ಕಸ್ಟಮರ್ ಇರುವಾಗ ಒಂದು ಬೋರ್ಡ ಕೊಡ್ತಾ ಇರ್ತದೆ. ಈಗ ಕೊಡುವಾಗ ಅವ್ರು ಕಾಸು ಕೊಡ್ಲಿಕ್ಕೆ ಇರ್ತದೆ, ಮೊಬೈಲ್ ಅಲ್ಲಿ ಹಾಕ್ತಾ ಇರ್ತಾರೆ. ಹಾಕುವಾಗ ನಾವು ಹಾಗಿದೆ ಬಿಡು ಅಂತ ಹೇಳಿ ನಾವು ಮೈಂಡ್ ಅಲ್ಲಿ ಇರ್ತದೆ, ಹೋಗ್ತಾರೆ. ಹಾಗೆ. ಸೊ ನಿಮ್ಗೆ ಇದು ಪೇಟಿಎಂ ನಲ್ಲಿ ರಿಸೀವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ನಿಮ್ಗೆ ಲೆಕ್ಕ ಸಿಗುತ್ತೆ. ಲೆಕ್ಕ ಸಿಗೋದಿಲ್ಲ ಅಂತ ಲೆಕ್ಕ ಸಿಗ್ತದೆ. ಆದ್ರೆ ಏನಾಗ್ತದೆ, ಇವಾಗಿಂದು ಆಗಿದ್ದು ಕಾಸು 11 ಗಂಟೆಗೆ ಬೀಳುತ್ತೆ. ಹೌದು, ಕರೆಕ್ಟ್. ಗೂಗಲ್ ಪೇ ತುಂಬಾ ಇರುತ್ತೆ. ಕ್ಯಾಶ್ ಯಾರು ಯೂಸ್ ಮಾಡೋದಿಲ್ಲ ಈಗ ಅಲ್ಲ, ಯಾರು ಯೂಸ್ ಮಾಡೋದು, ಎಲ್ಲರೂ. ಒಳ್ಳೇದು ಒಂದು ಲೆಕ್ಕದಲ್ಲಿ, ನಮ್ಮ ಲೆಕ್ಕದಲ್ಲಿ ಒಂದು ಒಳ್ಳೇದು ಅನಿಸ್ತದೆ. ಹೌದು. ಕಿರಿಕಿರಿ ಹೌದು, ಕೊಡ್ಬೇಕಂತ ಇಲ್ಲ, ಅದು ಕಿರಿಕಿರಿ ಇಲ್ಲ. ನನ್ನ ಲೆಕ್ಕದಲ್ಲಿ ಒಳ್ಳೇದು ಅದು. ಆದ್ರೆ ವಿಷಯ ಏನಪ್ಪ ಅಂದ್ರೆ ಕೆಲವರಿಗೆ ಕ್ಯಾಶೇ ಬೇಕು. ಹೌದು, ಕರೆಕ್ಟ್. ಹಾಗೆ ನೀವು ಎರಡು ತಗೊಳ್ತೀರಾ? ಕ್ಯಾಶ್ ತಗೊಳ್ತೀರಾ, ಇದು ಗೂಗಲ್ ಪೇ, ಪೇಟಿಎಂ ತಗೊಳ್ತೀರಾ? ಮಾಡ್ಲಿಕ್ಕೆ ಆಗಲ್ಲ, ಕಸ್ಟಮರ್ ಕೇಳಲ್ಲ. ಇಂಪಾರ್ಟೆಂಟ್ ನನಗೆ ಕಸ್ಟಮರ್. ಹೌದು, ಕಸ್ಟಮರ್ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಕಸ್ಟಮರ್ ಹೇಳ್ದಂಗೆ ನಾ ಕೇಳಬೇಕು, ಅವ್ರು ಹೇಳ ನಾ ಹೇಳ್ದಂಗೆ ಅವ್ರು ಕೇಳೋದು. ಅವ್ರು ಪೇಟಿಎಂ ಪೇ ಮಾಡ್ತಾರೆ ಮಾಡಿ, ಕ್ಯಾಶ್ ಪೇ ಮಾಡ್ತಾರೆ ಮಾಡಿ, ಯಾವುದಾದ್ರು. ಹೌದು, ನಾನು ಏನು ಹೇಳಿದೆ ಅದೇ ನಿಮಗೆ ಪೇಟಿಎಂ ಮುಚ್ಚಿಡ್ತಾರೆ. ಹೌದು, ಕರೆಕ್ಟ್. ಹೌದು. ಆಮೇಲೆ ಲೆಕ್ಕ ಯಾವಾಗ ಲೇಟ್ ಸಿಗುತ್ತೆ ನಿಮಗೆ ಪೇಟಿಎಂ ಅಲ್ಲಿ ಬಂದಾಗ?
ವಿಟಮಿನ್ ಲೆಕ್ಕ 11 ಗಂಟೆಗೆ ಸಿಗ್ತದೆ. ರಾತ್ರಿ ಬೆಳಗ್ಗೆ 11 6 ಗಂಟೆಗೆ ಬೆಳಗ್ಗೆ 4 ಗಂಟೆಗೆ ಕಾಸು ಕೊಡ್ಬೇಕು ಎಲ್ಲಿ ಹೌದು ಎಲ್ಲಿಂದ ಕೊಡೋದು ಆಗೋದಿಲ್ಲ. ಅದೇ ನಾವು ಅದು ಒಂದೇ ಪ್ರಾಬ್ಲಮ್. ಕೋಟಿ ಗಂಟೆ ಅದರಿಂದ 10 ರಿಂದ 15 ಸಾವಿರ ರೂಪಾಯಿ ವ್ಯಾಪಾರ ಮಾಡೋರು ನಾವು. ಹೌದು ಕರೆಕ್ಟ್ 15 ಸಾವಿರ ರೂಪಾಯಿ ವ್ಯಾಪಾರದಲ್ಲಿ ನಮಗೆ 6,000 7,000 ಗೂಗಲ್ ಪೇ ಆದರೆ ಅಲ್ಲೇ ಹೋಗಿ ಮಾಡ್ಲಿಕ್ಕೆ ಹೋದ್ರೆ ಕೆಲವರು ಬೇಡ ಅಂತಾರೆ. ಕರೆಕ್ಟ್. ಕೆಲವರು ಬೇಡ. ಅದೆಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ಜಾಸ್ತಿ ಮಾದರಿ ಯೂಸ್ ಆಗ್ತದೆ. ಓಕೆ. ಮನೆ ಅಡ್ಮಿಟ್ ಮಾಡಿದ್ದೆ 60,000 ರೂಪಾಯಿ ಹೋಗಿ. ಆಮೇಲೆ ಗೂಗಲ್ ಪೇ ಅಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ತೆಗೆಯೋದು ಒಂದು 500 ಚಿಲ್ಲರೆ ತೆಗೆದ್ರೆ 25 ರೂಪಾಯಿ ಕಟ್ ಆಗುತ್ತಲ್ಲ ಅಕೌಂಟಿಂದ ತೆಗೆದ್ರೆ. ಅಲ್ಲಿ ಗೂಗಲ್ ಪೇ ಆಗ್ತಾ ಇಲ್ಲಪ್ಪ ಅಂದ್ರೆ ಮತ್ತೆ ATM ಇಂದ ತೆಗಿಬೇಕಲ್ಲ. ಹೌದು ಕೊಡ್ಲೇಬೇಕಲ್ಲ. ಹೌದು ATM ಇಂದ ತೆಗಿಯೋರು 25 ರೂಪಾಯಿ ಕಟ್ ಆಗ್ತದೆ. ಏನು ವಿಷಯ ಅದಕ್ಕೆ ತೆಗಿ ಹೆಚ್ಚಾಗಿರ್ತದೆ. ಬೇಡ ಅನಿಸ್ತದೆ. ಸೊ ಬ್ಯಾಂಕಿಗೆ ಹೋಗ್ಬೇಕಂತಲ್ಲ ಪೇಟಿಎಮ್ನಿಂದ ಕೂಡ ತೆಗಿಬಹುದು. ಓಕೆ ಸರ್, ಪೇಟಿಎಮ್ ಇಂದ ಮಾಡ್ತಾನೆ ನಿಮಗೆ. ಹೌದು ಪೇಟಿಎಮ್ ಇಂದ ಮಾಡ್ತಾನೆ. ಹೌದು ಸರ್ವರ್ ಇರೋದಲ್ಲ. ಹೌದು ನಾನು ಅರ್ಜೆಂಟಿಗೆ ಕಾಸು ಬೇಕಾಗ್ತದೆ. ಕಾಸು ಕೊಡೋದ್ರಲ್ಲಿ ಅರ್ಜೆಂಟಿಗೆ ಕಾಸು ಬೇಕಾಗ್ತದೆ. ಹೌದು ಕರೆಕ್ಟ್. ಸರ್ವರ್ ಆಗಲ್ಲ ಅಂತ ಪೇಷಂಟ್ ಕುಂದಿರ್ಲೇ ಆಗ್ತದೆ. ಅಡ್ಮಿಟ್ ಮಾಡಲೇಬೇಕಲ್ಲ. ಹೌದು ಕರೆಕ್ಟ್. ಅದು ಸರಿ ಅಡ್ಮಿಟ್ ಮಾಡಲೇಬೇಕಲ್ಲ. ಮನೆ ಹೆಂಗೆ ಹಾಸ್ಪಿಟಲ್ ಆಗಲಿಲ್ಲ. ಬೇರೆ ಕಡೆಯಿಂದ ATM ಇಂದ ಕಾಸು ತಗೊಂಡ್ಬಂದು ಪೇ ಮಾಡ್ಬಂದು 75 ರೂಪಾಯಿ ಕಟ್ಟಾಯ್ತು. 25 ಯಾರು ಕೊಡ್ತಾರೆ ನಮಗೆ? ಕರೆಕ್ಟ್. ಬೆಳಿಗ್ಗೆ 6 ನಿದ್ದೆ ಇರೋದಲ್ಲ ನಮಗೆ, ಕಣ್ಣಲ್ಲಿ ನಿದ್ದೆ ಇರೋದಲ್ಲ. ನಾವು ಕಷ್ಟ ಪಡ್ತಾ ಇದ್ದೇವೆ ಅಂದ್ರೆ ಅದು ದೇವ್ರಿಗೆ ಕೊಡ್ತೀವಿ. ಹೌದು ಕರೆಕ್ಟ್. ಅದರಿಂದ 2 ಪೇಷಂಟ್ ಇಟ್ಕೊಂಡು ಕಷ್ಟ ಪಡ್ತಾ ಇದ್ದೆ. ನಮಗೆ ನಮ್ಮ ಲೈಫ್ ಹಾಸ್ಪಿಟಲ್ ಆಗುತ್ತೆ. ಗಂಟೆಗೆ RBC ಸರ್ಟಿಫಿಕೇಟ್ ನಾನು 15 ದಿವಸ ಒಂದು ತಿಂಗಳಿಗೆ 15 ದಿವಸ ಅಡ್ಮಿಟ್ ಮಾಡಿದ್ದೆ. ಕಾಲೇಜ್ ಸ್ಟೂಡೆಂಟಿಗೆ ಎಷ್ಟೋ ಜನಕ್ಕಾಗಿದೆ. ಹೌದಲ್ಲ ತುಂಬ ಜನ ಕೊಟ್ಟಿದ್ದೆ ನಾನು.